ಕಂಬಳಗಳು ಇವತ್ತು ಒಂದು ಕಾಲದಲ್ಲಿ ಸಾಂಪ್ರದಾಯಿಕ ಕಂಬಳಗಳಾಗಿ ಕೆಸರು ಮಣ್ಣಿನಿಂದ ಕೂಡಿದ ಭತ್ತ ಬೆಳೆಯುವ ಗದ್ದೆ ಅಂತ ಅರ್ಥ. ಕಂಬಳ ಅಂದರೆ ಅದಕ್ಕೆ ಆ ಪದದ ನಿಷ್ಪತ್ತಿ ಅರ್ಥ ಏನು ಅಂತ ಕೇಳಿದರೆ ಗಂಪಕಳ, ಕೆಸರು ಮಣ್ಣಿನಿಂದ ಕೂಡಿದ ಭತ್ತ ಬೆಳೆಯುವ ವಿಶಾಲವಾದ ಗದ್ದೆ ಅಂತ. ಆ ವಿಶಾಲವಾದ ಗದ್ದೆಯೊಳಗೆ ನವೆಂಬರ್ ತಿಂಗಳ ಸಂಕ್ರಮಣದಿಂದ ಡಿಸೆಂಬರ್ ತಿಂಗಳ ಸಂಕ್ರಮಣದ ಒಳಗೆ ಎಲ್ಲ ಕಂಬಳಗಳು ನಡೀತಾ ಇತ್ತು. ಈ ಕಂಬಳದಲ್ಲಿ 2 ಎಕರೆಯಿಂದ ಹಿಡಿದು 20 ಎಕರೆ 30 ಎಕರೆ ಅದು ಗುತ್ತು, ಬಾವ, ಸೀಮೆ, ಬರ್ಕೆ ಹೀಗೆಲ್ಲ ಬೇರೆ ಬೇರೆ ಇದಿತ್ತು. 1974ರಲ್ಲಿ ಭೂ ಸುಧಾರಣಾ ಕಾನೂನು ಜಾರಿ ಆದ ನಂತರ ಉಳುವವನೇ ಹೊಲದೊಡೆಯನಾದ ನಂತರ ಗದ್ದೆಗಳು ಹರಿಹಂಚುವುದವು, ದೇವರುಗಳೆಲ್ಲ ಗುತ್ತಿನವರ ಬಳಿಯಲ್ಲಿಯೇ ಉಳಿದವು. ಹಾಗಾಗಿ ಆ ನಂತರ ಇದೇ ರೀತಿ ಮುಂದುವರಿತಾ ಇದ್ದಾಗ ಸೀಮೆಯ ಕಂಬಳಗಳು, ಹಿಂದೆ ಮೂಲ್ಕಿ ಸೀಮೆಯ ಅರಸು ಕಂಬಳ ಮತ್ತು ಬಂಡಾರ ಕಂಬಳಗಳು ಒಂದೊಂದು ತಿಂಗಳ ಜಾತ್ರೆ. ರೈತನಿಗೆ ಬೇಕಾಗುವಂಥ ಎಲ್ಲ ಉಪಕರಣಗಳು ಕೊಡುಕೊಳ್ಳುವ ವ್ಯವಹಾರಗಳು ನಡೀತಾ ಇದ್ದದ್ದು ಇಲ್ಲಿಯೇ. ಮನೋರಂಜನೆ ಕೂಡ ಅಲ್ಲಿ ನಡೀತಾ ಇತ್ತು. ಹಾಗಾಗಿ ಕಂಬಳಕ್ಕೆ ಅಂಥ ಬಹಳ ಮುಖ್ಯವಾದಂಥ ಕಂಬಳಕ್ಕೆ ದಿನ ನಿಗದಿಯಾದ ನಂತರ ಆ ಊರಿನಲ್ಲಿ ಬೇರೆ ಯಾವ ಶುಭ ಕಾರ್ಯಗಳು ಕೂಡ ನಡೆಯುವ ಹಾಗೆ ಇಲ್ಲ. ಯಾಕಂದರೆ ಅಲ್ಲಿ ಆ ಕಂಬಳದ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಇತ್ತು. ಆ ಕಾಲದಲ್ಲಿ ಒಬ್ಬ ರೈತನ ಯೋಗ್ಯತೆ ಹೇಗೆ ತೀರ್ಮಾನ ಆಗ್ತಾಯಿತ್ತು ಅಂತ ಕೇಳಿದರೆ, ಅವನ ಅಂಗಳದಲ್ಲಿ ಎಷ್ಟು ದೊಡ್ಡ ಭತ್ತದ ತುಪ್ಪೆ ಇದೆ, ಅವನ ಹಟ್ಟಿಯಲ್ಲಿ ಎಷ್ಟು ಜೊತೆ ಕೋಣಗಳಿವೆ, ಅವನ ಅಟ್ಟದಲ್ಲಿ ಎಷ್ಟು ಮುಡಿ ಅಕ್ಕಿ ಇದೆ, ಇದರ ಮೇಲೆ ಅವನ ಸ್ಥಾನಮಾನಗಳು ನಿರ್ಧಾರವಾಗ್ತಾ ಇದ್ದಂಥ ಕಾಲ. ಈ ಭೂ ಸುಧಾರಣಾ ಕಾನೂನು ಜಾರಿಯಾದ ನಂತರ ಅಷ್ಟೇ ಅಲ್ಲ, 1970ನೇ ಇಸ್ವಿಯಲ್ಲಿ ಕಾರ್ಕಳದ ಬಜಗೋಳಿ ಪೇಟೆಯಲ್ಲಿ ಲವಕುಶ ಹೆಸರಿನ ಜೋಡುಕರೆ ಕಂಬಳ ಪ್ರಾರಂಭ ಆಯಿತು. 70ನೇ ಇಸ್ವಿಯಲ್ಲಿ ಬಜಗೋಳಿಯಲ್ಲಿ ಆಧುನಿಕ ಕಂಬಳ ಪ್ರಾರಂಭ ಆದದ್ದು 4 ವಿಭಾಗಗಳನ್ನು ಒಂದು ಕಡೆ ಸೇರಿಸಿದ್ದು ಕೇವಲ ಬಜಗೋಳಿಯ ಕಂಬಳದಲ್ಲಿ ಮಾತ್ರ, ಬಜಗೋಳಿಯ ಕಂಬಳ. ಹಾಗಾಗಿ ಅಲ್ಲಿ ವಿಶೇಷತೆ ಏನು ಅಂದರೆ, ಆ ಹೊರಗೆ ಕಂಬಳದಲ್ಲಿ ಸ್ಪರ್ಧೆ ಇದ್ದದ್ದು ಕಣಾಲಿಗೆ ಮತ್ತು ಹಗ್ಗದ ಕೋಣಗಳು ಮಾತ್ರ. ಬಜಗೋಳಿಯ ಕಂಬಳದಲ್ಲಿ 4 ವಿಭಾಗಗಳನ್ನು ಒಂದು ಕಡೆ ಸೇರಿಸಿದರು. ನೇಗಿಲು, ಅಡ್ಡಹಲಿಗೆ, ಅಂದರೆ ಕೃಷಿಕನಿಗೆ ಬೇಕಾದ್ದು ಮುಖ್ಯ. ಅದು ಗದ್ದೆ ಉಳುಮೆ ಮಾಡಲಿಕ್ಕೆ, ಅದನ್ನು ಸಮತಟ್ಟು ಮಾಡೋದಕ್ಕೆ. ಯಾಕಂದರೆ ಯಾವುದೇ ಗದ್ದೆಗಳು ಜಲಮಟ್ಟದಲ್ಲಿ ಇರಬೇಕು. ಹಾಕಿದ ಗೊಬ್ಬರ, ಕಟ್ಟಿದ ನೀರು ಉಳಿಬೇಕು ಅಂತಾದರೆ, ಬೆಳೆ ಬೆಳಿಬೇಕು ಅಂತಾದರೆ ಅದೆಲ್ಲವೂ ಕೂಡ ಬೇಕು. ಹಾಗಾಗಿ 4 ವಿಭಾಗಗಳನ್ನು ಸೇರಿಸಿ ಪವನ ಬಹುಮಾನ ಇಟ್ಟು ಟಿಕೆಟ್ನ ಕಂಬಳ ಮಾಡಿ ಇಡೀ ಆಧುನಿಕ ಕಂಬಳಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಬಜಗೋಳಿ ಕಂಬಳ. ಆನಂತರ ಹಳದಂಗಡಿಯಲ್ಲಾಯಿತು, ಪಾಣೆಮಂಗಳೂರಿನಲ್ಲಾಯಿತು. ಇವತ್ತು ಅದೇ ಮುಂದುವರೆದು ಕೆಲವು ಕಂಬಳ ಸಮಸ್ಯೆಯಿಂದಾಗಿ ನಿಂತು ಹೋಯಿತು. ಈಗ ಸುಮಾರು 20ಕ್ಕಿಂತ ಹೆಚ್ಚು ಆಧುನಿಕ ಕಂಬಳಗಳು ಇವತ್ತು ನಡೀತಾ ಇದೆ.